ಏಕಾತ್ಮ ಮಾನವ ದರ್ಶನ ಮತ್ತು ಅಂತ್ಯೋದಯದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ 105ನೇ ಜನ್ಮದಿನದ ಅಂಗವಾಗಿ ದುರ್ಬಲ ವರ್ಗದವರಿಗೆ ಹಲವಾರು ಕಾರ್ಯಕ್ರಮಗಳು ಮತ್ತು ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಮೂಲಕ ಅಂತ್ಯೋದಯದ ಗುರಿ ಮುಟ್ಟಿಸುವಲ್ಲಿ ಪುತ್ತೂರು ಬಿಜೆಪಿ ಬೂತ್ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 25ರಂದು ಬಿಜೆಪಿ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು. ಬೆಳಗ್ಗೆ ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ಗಣಪತಿ ಹೋಮ ನಡೆದ ಬಳಿಕ ಶಾಸಕ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಬಿಜೆಪಿ ನಗರ ಮಹಿಳಾ ಮೋರ್ಚಾದಿಂದ ಹಾಕಿಕೊಂಡ ಕಾರ್ಯಕ್ರಮದಂತೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ದಾನಿಗಳ ಮೂಲಕ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ಪಾಸ್ಬುಕ್ ವಿತರಣೆ ಮಾಡಲಾಯಿತು. ಉರಗರಕ್ಷಕ ಬನ್ನೂರು ಕರ್ಮಲ ನಿವಾಸಿ ತೇಜಸ್ ಅವರನ್ನ ಗೌರವಿಸಲಾಯಿತು. ಬಳಿಕ ಪ್ರತಿ ಬೂತ್ನಲ್ಲೂ ಪಂಡಿತ್ ದೀನದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ನಡೆಸಲಾಯಿತು. ರಾಷ್ಟ್ರದಲ್ಲಿ ಒಂದು ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ದೇಶವನ್ನು ಆಳಬೇಕಿದ್ರೆ ಇದಕ್ಕೆ ಕಾರಣಕರ್ತರಾದವರು ದೀನದಯಾಳ್ ಉಪಾಧ್ಯಾಯರು. ದೀನದಯಾಳ್ ಉಪಾಧ್ಯಾಯರ ಆ ಚಿಂತನೆ ಇವತ್ತು ಭಾರತವನ್ನು ಜಗದ್ಗುರು ಭಾರತದತ್ತ ಕೊಂಡೋಗುವಂತ ಕೆಲಸ ಮಾಡ್ತಾ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶ ತ್ರಿಖಂಡ ಭಾರತವಾಗಿ ಏನು ಅವತ್ತು ವಿಭಾಗ ಆಗ್ತದ, ಆಗ ಭಾರತದಲ್ಲಿರುವಂಥ ಆ ಹಿಂದೂಗಳ ಮಾರಣ ಹೋಮ ಆಗ್ತದ. ಈ ದೇಶದಲ್ಲಿ ಅರಾಜಕತೆ ಉಂಟಾದಾಗ ಆ ಹಿಂದುತ್ವದ ಭಾವನೆಯನ್ನು ಮತ್ತೊಮ್ಮೆ ಉದ್ದೀಪನ ಮಾಡಬೇಕು, ಹಿಂದೂಗಳ ಪರವಾಗಿರುವಂಥ ಒಂದು ರಾಜಕೀಯ ಪಾರ್ಟಿ ಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಭಾರತೀಯ ಜನಸಂಘವನ್ನು ಆರಂಭ ಮಾಡಬೇಕಿದ್ರೆ ಆ ಭಾರತೀಯ ಜನಸಂಘದ ಆರಂಭದ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಹುಶಃ ಈ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನು 100 ವರ್ಷ ಈ ದೇಶದಲ್ಲಿ ರಾಜಕಾರಣ ಮಾಡಬೇಕಿದ್ರೆ ಹೇಗಿರಬೇಕೆನ್ನುವಂಥ ಚಿಂತನೆಯನ್ನು ಕೊಟ್ಟಂತ ಆ ಮಹಾನುಭಾವರು, ಮಹಾನ್ ಚಿಂತಕರು, ಮಹಾನ್ ಮೇಧಾವಿ ದೀನದಯಾಳ್ ಉಪಾಧ್ಯಾಯರು. ಆ ದೀನದಯಾಳ್ ಉಪಾಧ್ಯಾಯರ ಚಿಂತನೆ, ಅವರ ವಿಚಾರ